ಪ್ರತಿ ಮಗುವಿನ ವ್ಯಕ್ತಿತ್ವ ವಿಕಸನದ ಮೊದಲ ಹೆಜ್ಜೆ ಅಂಗನವಾಡಿ ಕೇಂದ್ರಗಳು. ಶೈಕ್ಷಣಿಕ ಜೀವನದ ಯಾನ ಆರಂಭವಾಗುವುದು ಇಲ್ಲಿಂದಲೇ. ಆದರೆ ಈ ಆಧುನಿಕ ಯುಗದಲ್ಲಿ ಪ್ಲೇ ಸ್ಕೂಲ್ಗಳ ಭರಾಟೆಯ ಮಧ್ಯೆ ಅಂಗನವಾಡಿಯ ಹೆಸರು ಅಷ್ಟಾಗಿ ಕೇಳಿ ಬರದೇ ಇದ್ರೂ ಈಗಲೂ ಅಂಗನವಾಡಿಗಳು ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಅನ್ನುವುದಕ್ಕೆ ಉಡುಪಿ ಬಂಟಕಲ್ಲುವಿನಲ್ಲಿರುವಂತಹ ಅಂಗನವಾಡಿ ಶಾಲೆ ಒಂದು ಉತ್ತಮ ಉದಾಹರಣೆ. ಈ ಕುರಿತಾದ ಒಂದು ಸ್ಟೋರಿ. ಆವರಣಗೋಡೆ, ಗಮನ ಸೆಳೀತಾ ಇರುವ ಗೋಡೆ ಬರಹ, ಕಾರ್ಟೂನ್ ಚಿತ್ರಗಳು, ಕೊಠಡಿಗೆ ಹವಾನಿಯಂತ್ರಿತ ವ್ಯವಸ್ಥೆ, ಶಿಸ್ತಿನಿಂದ ಕುಳಿತು ನಿಷ್ಕಲ್ಮಶ ಮನಸ್ಸಿನಿಂದ ಗುರುಗಳ ಮಾತುಗಳನ್ನ ಆಲಿಸ್ತಾ ಇರುವಂತಹ ಪುಟ್ಟ ಪುಟ್ಟ ಮಕ್ಕಳು. ಅಷ್ಟೇ ಪ್ರೀತಿಯಿಂದ ಅಕ್ಷರಾಭ್ಯಾಸ, ಪದ್ಯ, ಡ್ಯಾನ್ಸ್ ಹೇಳಿಕೊಡ್ತಾ ಇರುವ ಗುರುಗಳು. ಇದ್ಯಾವುದು ನಾವು ನೀವು ಅಂದುಕೊಂಡ ಹಾಗೆ ಒಂದು ಪ್ಲೇ ಸ್ಕೂಲ್ ಅಲ್ಲ. ಬದಲಾಗಿ ಉಡುಪಿ ಕಾಪುವಿನ ಶಿರ್ವಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಂಟಕಲ್ಲುವಿನಲ್ಲಿರುವಂತಹ ಮತ್ತು ಮನೆಯ ವಾತಾವರಣದ ಅನುಭವವನ್ನ ಕಟ್ಟಿಕೊಡುವಂತಹ ಹೈಟೆಕ್ ಸ್ಪರ್ಶ ನೀಡಲಾದ ಒಂದು ಅಂಗನವಾಡಿ ಶಾಲೆ. ಇಲ್ಲಿನ ಗ್ರಾಮ ಪಂಚಾಯಿತಿಗೆ ದಾನಿಯೊಬ್ಬರು ಜಾಗವನ್ನ ದಾನವಾಗಿ ಕೊಟ್ಟಿದ್ದರು. ಅದೇ ಜಾಗದಲ್ಲಿ ಅಂಗನವಾಡಿಯ ಕಟ್ಟಡವೊಂದು ನಿರ್ಮಾಣ ಮಾಡಲಾಗಿತ್ತು. ಬರೋಬ್ಬರಿ 35 ವರ್ಷ ಕಾಲ ಅದೇ ಜಾಗದಲ್ಲಿ ಕಾರ್ಯಾಚರಿಸುತ್ತಿದ್ದ ಅಂಗನವಾಡಿ ಶಾಲೆ ಬಳಿಕ ಶಿಥಿಲಾವಸ್ಥೆಗೆ ತಲುಪಿ ಮಕ್ಕಳ ಜೀವಕ್ಕೆ ಅಪಾಯವಾಗುವಂತಹ ಸಾಧ್ಯತೆ ಕೂಡ ಇತ್ತು. ಇದನ್ನ ಗಮನಿಸಿದ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯ ಕೆಆರ್ ಪಾಡ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ದಾನಿಗಳ ಸಹಕಾರದಿಂದ ಸುಮಾರು 20.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಗನವಾಡಿಯನ್ನ ನಿರ್ಮಾಣ ಮಾಡಿಸಿ ಆಧುನಿಕ ಸ್ಪರ್ಶವನ್ನ ಕೊಡಲು ಕಾರಣರಾಗಿದ್ದಾರೆ. ದಾನಿಗಳ ಮುಖಾಂತರವಾಗಿ ಇವತ್ತು ಸುಮಾರು 4.5 ಲಕ್ಷ ರೂಪಾಯಿಗಳ ದಾನಿಗಳ ನೆರವಿನಿಂದ ಈ ಎಲ್ಲ ವ್ಯವಸ್ಥೆಗಳನ್ನು ನಾವು ಇಲ್ಲಿ ಅಳವಡಿಸಿದ್ದೇವೆ. ಕುತ್ಕೊಳ್ಳಿಕ್ಕೆ ಬೆಂಚುಗಳಿರ್ಬೋದು, ಆಟಕ್ಕೆ ಮಕ್ಕಳಿಗೆ ಜಾರು ಬಂಡೆ ಇರ್ಬೋದು, ಅದಕ್ಕೆ ತಗಡು ಚಪ್ಪರ ಇರ್ಬೋದು, ಅಥವಾ ಸುತ್ತಲಿರುವಂತಹ ಆವರಣ ಗೋಡೆ ಕೂಡ ನಾವು ಇವತ್ತು ದಾನಿಗಳಿಂದ ಪಡೆದುಕೊಂಡು ಮಾಡಿದ್ದೇವೆ. ಇಲ್ಲಿ ಎದುರಲ್ಲಿ ಒಂದು ಸೋಲಾರ್ ಲೈಟನ್ನು ಅಳವಡಿಸಿದ್ದೇವೆ ಮತ್ತು ಮಕ್ಕಳಿಗೆ ಒಂದು ಕಾರ್ಟೂನ್ ಮೂಲಕ ಮಕ್ಕಳಿಗೆ ಆಕರ್ಷಿಸಬೇಕೆಂಬ ಉದ್ದೇಶವನ್ನು ಇಟ್ಟು ಕೇಬಲ್ ಸಂಪರ್ಕ ಇರುವಂತಹ TV ವ್ಯವಸ್ಥೆಯನ್ನು ಕೂಡ ನಾವು ಇವತ್ತು ಮಾಡಿದ್ದೇವೆ. ಜಿಲ್ಲೆಯಲ್ಲಿ AC ಪ್ರಥಮವಾಗಿ ನಮ್ಮ ಬಂಟಕಲ್ ಅಂಗನವಾಡಿಯಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡುತ್ತೇನೆ. ಯಾಕಂದರೆ ಇಲ್ಲಿ ಶಾಲೆಗೆ ಬರುವಂಥ ಮಕ್ಕಳ ಹೆತ್ತವರಾಗಲಿ, ಗ್ರಾಮಸ್ಥರಾಗಲಿ ಮತ್ತು ನಮ್ಮ ಶ್ರೀಶಕ್ತಿ ಸಂಘ, ಮಹಿಳಾ ಚೆಂಡೆ ಬಳಗ, ಎಲ್ಲ ಸಂಘ ಸಂಸ್ಥೆಯ ಸಹಕಾರ, ರೋಟರಿ ಕ್ಲಬ್ಬು ಮತ್ತು ಎಲ್ಲ ಸಂಘ ಸಂಸ್ಥೆಯ ಸಹಕಾರದಿಂದ ನಮಗೆ ಮಕ್ಕಳಿಗೆ ಜಾರ್ಬಂಡಿ, ಹಾಗೆ ಅಂಗಳಕ್ಕೆ ಇಂಟರ್ಲಾಕ್, ತಗಡು ಚಪ್ಪರ ಮತ್ತು ಎಲ್ಲ ಪೌಷ್ಟಿಕ ತೋಟ ಎಲ್ಲ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ KR ಪಾಟ್ಕರ್ ಅವರ ಎಲ್ಲ ಒಂದು ಇದರಿಂದ ಶ್ರಮದಿಂದ ನಮಗೆ ಈ ಮಟ್ಟಕ್ಕೆ ಈ ಅಂಗನವಾಡಿ ಬರಲಿಕ್ಕೆ ಒಂದು ದಾರಿ ಆಯಿತಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಅಂಗನವಾಡಿಯಲ್ಲಿ ಪುಟಾಣಿಗಳಿಗಾಗಿ ಜಾರುಬಂಡಿ, ವಾಟರ್ ಪ್ಯೂರಿಫೈಯರ್, ಸೋಫಾ, ಚಪ್ಪಲ್ ಸ್ಟ್ಯಾಂಡ್, ಬ್ಯಾಗ್ ಸ್ಟ್ಯಾಂಡ್, ಮಕ್ಕಳಿಗಾಗಿ ಸಣ್ಣ ಕುರ್ಚಿಗಳು, ಸಮವಸ್ತ್ರ, ಟೇಬಲ್ ಮತ್ತು ಕುರ್ಚಿ ಸೇರಿದಂತೆ ಅನೇಕ ಆಧುನಿಕ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗಿದ್ದು ಮಾದರಿ ಅಂಗನವಾಡಿ ಎಂಬ ಹೆಗ್ಗಳಿಕೆಯನ್ನ ಪಡೆದುಕೊಂಡಿದೆ. ಮಾತ್ರವಲ್ಲ, ಖಾಸಗಿ ಪ್ಲೇ ಸ್ಕೂಲ್ಗಳ ಭರಾಟೆ ಮಧ್ಯೆ ತನ್ನ ಅಸ್ತಿತ್ವವನ್ನ ಉಳಿಸಿಕೊಂಡು ಹೈಟೆಕ್ ಆಗಿ ಕಂಗೊಳಿಸ್ತಾ ಇದೆ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ ನ್ಯೂಸ್ 24/7.